ಮರಳಿ ಹೇಳಿ ಕಳಿಸಿದ್ರಲ್ಲ ಔಷಧದ ಬಗ್ಗೆ ಒಂದು ಪುಸ್ತಕ ಇರಬೇಕು ನಿಮಗೆ. ಆದ್ರೆ ಆಮೇಲೆ ಹೇಳಿದ ದಾರಿಗೆ ಸುಲಭವಾದ ದಾರಿ ಮಾಡಿಕೊಂಡೆ ಅಂತ ಹೇಳಿದ್ರಲ್ಲ, ಅವರಿಗೆ ದಾರಿ ಗೊತ್ತಿಲ್ಲ, ನಾನು ದಾರಿ ಮಾಡಿಕೊಂಡೆ. ದಾರಿ ಗೊತ್ತಿಲ್ಲ. ಏನೋ ಒಂದು ಪರ್ವತ ತುದಿಯ ಸರ್ಕಬೇಕಾದ್ರೆ ಭೂಮಿಯಲ್ಲಿ ಕುಂದರವಾಗಿ ಬಂದ ಒಂದು ಪರ್ವತ ತುದಿಯಿಂದ ಭಾವಿಸಿದ್ಯಾ ಒಂದು ವೀಕ್ಷಣ ಕೊಂಬೆಯ ಮೇಲೆ ಇರುವುದನ್ನ ಯಾರು ಹೋಗಿದ್ದಾರೆ, ಹೋದವರು ಬಂದಿದ್ದಾರೆ. ಇಲ್ಲಿಂದ ಆ ಲೋಕದವರೆಗೆ ದಾರಿ ಮಾಡಿಕೊಡ್ಬೇಕು. ಭದ್ರವಾದ ದಾರಿ. ಆ ಭದ್ರವಾದ ದಾರಿ ಯಾಕೆ? ಐರಾವತದ ಭಾರ ಎಷ್ಟು ಐರಾವತದಲ್ಲಿ ಅಕ್ಕವೈಲಿ ಸ್ವಲ್ಪ ಅಕ್ಕರಸಿಯರು ಎಲ್ಲರೂ ಕರೆಗಿಳಿದು ಬರ್ತಾರೆ. ಅವರವರು ಇಳಿದು ಬರಬೇಕು ಭದ್ರ